ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ಲಯಾಧಿಕಾರವನ್ನು ಪಡೆದ ಪರಶಿವನ ಆರಾಧನೆಯನ್ನು ಎಲ್ಲೆಡೆ ನಾವು ಕಾಣಬಹುದಾಗಿದೆ. ಆದರೆ ಪರಮೇಶ್ವರನನ್ನು ಲಿಂಗ ರೂಪದಲ್ಲಿ ಆರಾಧನೆ ಮಾಡುವುದನ್ನು ನಾವು ಕಾಣಬಹುದು. ಭೃಗು ಮಹರ್ಷಿಗಳ ಶಾಪದಿಂದಾಗಿ ಶಿವನಿಗೆ ಲಿಂಗ ಆರಾಧನೆ ಬಂತು ಎಂಬುದು ಪುರಾಣಗಳಲ್ಲಿ ಸಿಗುವ ಕಥೆ. ಆದರೆ ಇಲ್ಲೊಂದು ಶಿವ ದೇವಾಲಯವಿದೆ. ಇಲ್ಲಿ ತನ್ನ ಮಡದಿ ಉಮೆಯನ್ನು ತೊಡೆಯಲ್ಲಿ ಕುಳ್ಳಿರಿಸಿದ ಭಂಗಿಯಲ್ಲಿರುವ ಮಹೇಶ್ವರನ ಮೂರ್ತಿ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟವಪುರ್ಧರಾಭ್ಯಾಂ ನಗೇಂದ್ರಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತಿಯೇವಾಲಂ ವಿಷ್ಣುರ್ಮೇ ಪರಮಸುಹೃದ್. ವಾಗರ್ತ ವಿವಸಂತೃಪ್ತೌ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಪೋಯ್ದಗುಡ್ಡೆಡು ತೆರೆದ ಮೆರವಿಂತಿ ಉಮಾಮಹೇಶ್ವರ ದೇವರ ಸನ್ನಿಧಾನ. ಈ ಸನ್ನಿಧಾನಡು ಸಾಧಾರಣ ಕುಳಂಜಿ 25 ವರ್ಷದಲಾಗತ್ತಲ್ಲ ಪೂಜೆ ಮಾತು ಮಂತಂದು ಬರೋದಿಲ್ಲ. ಕಾಂಡದ ಪೂಜೆ ಅಂಚನೆ ಭಯದ ಪೂಜೆ ಅಂದು ವಿಶೇಷವಾದ ಪುನಃ ಸಂದರ್ಭಡು ಮಧ್ಯಾಹ್ನ ಪೂಜೆ ಮಾತಾಪುಂಡು. ಶಿವರಾತ್ರಿದ ಮಹೋತ್ಸವ ಅಂಚನೆ ದೀಪೋತ್ಸವದ ಸಂದರ್ಭಡು ಭಜನಾ ಮಂಗಳ ದೀಪೋತ್ಸವ ಪೂರ್ವಕ ಯಥಾಶಕ್ತಿ ಷೋಡಶೋಪಚಾರ ಪೂಜೆಯನ್ನು ಮಾತಾ ಹಿರಿಯರ್ನಾಲ್ಕು ಮಾತಾ ಮುಲ್ಪ ವೈದ್ಯನ ಕಟ್ಟುಗಟ್ಟಲೆಯನ್ನು ಮಾತಾ ನಮ್ಮ ಕ್ರಮ ಪ್ರಕಾರವಾದ ಮುಲ್ಪ ಬರೋದಿಲ್ಲ. ಊರ್ದ 10 ಸಂಸ್ಥೆಯನ್ನು ಜನಕಲಿನ ಮಾತ ಪತ್ತೊಂದು ಉಮಾಮಹೇಶ್ವರ ದೇವರ ಸನ್ನಿಧಾನಡು ಒಂಜಿ ಕಾಲುಡು ಗರ್ಭಗುಡಿ ಅಂಚನೆ ತೀರ್ಥಮಂಟಪ ಮಾತ ಜೀರ್ಣಾವಸ್ಥೆ ಬನ್ನಾಪುರ ತನಕ ಊರ್ದ ಮಹಾನಿಗೆ ಊರ್ದ ಪರವರ್ದ ಮಹಾನಿಯರು ಮಾತು ಒಟ್ಟು ಸೇರಂದು ಗರ್ಭಗುಡಿನ ಅಂಜನೆ ತೀರ್ಥಮಂಟಪವನ್ನು ಆಕಳ ಮಾತು ಸಹಕಾರದವರ ನಮ್ಮ ಮಾತು ಮಲ್ದಂಡು ಆಕಳ ಇಷ್ಟಾರ್ಥನ ಉಮಾಮಹೇಶ್ವರ ದೇವರು ಸದಾಕಾಲ ಅನುಗ್ರಹ ಮಂತ್ ಕೊಡ್ತಾರೆ. ಮಿತ್ತಿಗಳ ಆಪಿಂದಿ ಕೆಲಸನ ನಿಖಲ ಮಾತು ಸಹಕಾರದವರ ಆವಡು ಈ ದೇವಸ್ಥಾನ ವಿಜೃಂಭಣಾದ ಮೆರವಡು 10 ಜನ ಈ ಸ್ಥಳಕ್ಕೆ ಬರ್ತದೆ. ಬೋಡಾಪಿಂದಿ ಕೆಲಸನ ಮಾತ ಮುಲ್ಪ ಯೋಗ್ಯದ ಭಾಗ್ಯನ ಆಕಳಿಗಳ ದೇವರ ಅನುಗ್ರಹ ಮಂತ್ರು ಆಕಳಿನ ದೇವರ ಅಡ್ಡ ಮಲ್ಪಡು ಅಂಜನೆ ನಮ್ಮ ಇಲ್ಲಿ ನಿತ್ಯ ತ್ರಿಕಾಲ ಪೂಜೆ ನಡೆಯುತ್ತದೆ. ಅಂದರೆ ಶಿವನಿಗೆ ಲಿಂಗರೂಪದ ಆರಾಧನೆ ಆರಂಭವಾದ ಪೂರ್ವದಲ್ಲೇ ಈ ದೇವಸ್ಥಾನ ನಿರ್ಮಾಣವಾಯಿತು ಎಂಬುದನ್ನು ಇದು ಸೂಚಿಸುತ್ತದೆ. ಈ ವಿಶೇಷವಾದ ಶಿವ ಪಾರ್ವತಿಯರ ಸಾನ್ನಿಧ್ಯವಿರುವುದು ಹಳೆಯಂಗಡಿ ಸಮೀಪದ ಪಡುಪಣಂಬೂರಿನ ಹೊಯ್ಗೆಗುಡ್ಡೆ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ. ಮಂಗಳೂರಿನಿಂದ ಉತ್ತರಾಭಿಮುಖವಾಗಿ ಅಂದರೆ ಉಡುಪಿಯ ಕಡೆಗೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸುಮಾರು 25 ಕಿಲೋಮೀಟರ್ ಕ್ರಮಿಸಿದಾಗ ಪಡುಪಣಂಬೂರು ಎಂಬ ಊರು ಸಿಗುತ್ತದೆ. ಅಲ್ಲಿಂದ ಪಶ್ಚಿಮ ದಿಕ್ಕಿನಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಈ ಪರಮ ಪಾವನ ಕ್ಷೇತ್ರವಿದೆ. ಪಶ್ಚಿಮದಲ್ಲಿ ಭೋರ್ಗರೆಯುವ ಅರಬ್ಬಿಯ ಅಬ್ದಿಯನ್ನು ಸೇರಲು ತವಕಿಸುತ್ತಾ ಹರಿಯುವ ನಂದಿನಿ ಹಾಗೂ ಶಾಂಭವಿ ನದಿಗಳ ಸಂಗಮದ ಸನಿಹದಲ್ಲೇ ಶ್ರೀ ಉಮಾಮಹೇಶ್ವರ ದೇಗುಲವಿದೆ. ಈ ದೇವಸ್ಥಾನ ಎಷ್ಟು ಪುರಾತನವಾಗಿದೆ ಎಂದರೆ ತ್ರೇತಾಯುಗದಲ್ಲಿದ್ದ ರಾವಣನೇ ಈ ಉಮಾಮಹೇಶ್ವರ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದ ಎಂಬ ನಂಬಿಕೆ ಇದೆ. ವಾಗರ್ತ ವಿವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತೆ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು ಅಂತ ಹೇಳಿದ್ದಾರೆ. ಜಗತ್ತಿನ ತಂದೆ ತಾಯಿಯರು ಕೇಳಿದರೆ ಪಾರ್ವತಿ ಪರಮೇಶ್ವರು ಅಂತ ಒಂದು ಭವ್ಯವಾದ ಒಂದು ರುದ್ರಶಿಲೆಯಲ್ಲಿ ಇದ್ದಂಥ ಈಶ್ವರ ಪಾರ್ವತಿ ಇದ್ದ ಒಂದು ದೇವಸ್ಥಾನ ಹೊಯ್ಗೆಗುಡ್ಡೆ ಅಂತೇಳಿ ಇದಕ್ಕೆ ಹೆಸರು. ಈ ದೇವಸ್ಥಾನವು ನಮಗೆ ಇತಿಹಾಸದ ಬಗ್ಗೆ ಗೊತ್ತಿಲ್ಲ, ಬರಹಗಾರ ವಿಷಯ ಎಲ್ಲ ಹೇಳಿದ್ದಾರೆ ಕೆಲವು. ಆದರೆ ಪ್ರಶ್ನಾಧಾರಿತವಾಗಿತ್ತು. ಇದ್ದ ಸಂದರ್ಭದಲ್ಲಿ ಪ್ರತಿಷ್ಠೆ ಯಾರು ಅಂತ ಕೇಳಿದರೆ ಅವರು ಹೇಳಿದ್ದು ರಾಮನ ವೈರಿ ಅಂತೇಳಿ ಹೇಳಿದ್ದಾರೆ ಅಷ್ಟೇ. ರಾಮನ ವೈರಿ ರಾವಣನೇ, ಬ್ರಾಹ್ಮಣನವನು.
ರಾಕ್ಷಸ ಸ್ವರೂಪಿಯಾದ್ರೂ ಬ್ರಾಹ್ಮಣನಾಗಿ ಪ್ರತಿಷ್ಠಾಪನೆ ಮುಂದಕ್ಕೆ ಈ ನಂದಿನಿ ಕಟೀಲಿಂದ ಬಂದ ನಂದಿನಿ ನದಿ ಹಾಗೂ ಮುಲ್ಕಿಂದ ಬಂದ ಶಾಂಭವಿ ನದಿ ಸಂಗಮ ಆಗುವ ಜಾಗ ಇಲ್ಲಿ. ಅದು ಒಂದು ಕಾಲದಲ್ಲಿ ಭೂಗರ್ಭಕ್ಕೆ ಸೇರಿದಂಥ ದೇವಸ್ಥಾನ ಇದು. ಮುಂದೆ ಸಾಮಂತರ ಅರಸುಗರ ಮನೆತನದಿಂದ ಪ್ರತಿಷ್ಠಾಪನೆಗೊಂಡು ಮುಂದಿನ ನಂತರ ತನ್ನ ಅಜ್ಜ ರಾಮಣ್ಣ ಭಟ್ರ ಕಾಲದಲ್ಲಿ ದೇವಸ್ಥಾನ ಅಂತೆಲ್ಲ ಪ್ರತೀತಿಯಾಗಿ ಹೊಯ್ಗೆಗುಡ್ಡೆ ಉಮಾಮೇಶ್ವರ ದೇವಸ್ಥಾನ ಅಂತೇಳಿ ಇಲ್ಲಿ ಪ್ರತೀತಿಯಾಗಿದೆ. ಈ ದೇವಸ್ಥಾನವು ಜಾತ್ರಾ ಮಹೋತ್ಸವವು ಮಕರ ಮಾಸದ ಹುಣ್ಣಿಮೆ ಮುಂಚಿನ ದಿವಸ, ಅಂದರೆ ಅಂಕುರದಿಂದ ಧ್ವಜಾವರಣ 8 ದಿನದ 6 ಮತ್ತು 2 ದಿನ 8 ದಿನದ ಜಾತ್ರೆ ಪ್ರತಿ ವರ್ಷ ನಡೀತಾ ಇದೆ. ಮೊದಲನೇ ದಿವಸ ಧ್ವಜಾರೋಹಣ, ಆಮೇಲೆ ನಿತ್ಯ ಅನ್ನದಾನ ಸತ್ಕರ್ಮ, ರಥೋತ್ಸವ, ಆಮೇಲೆ ಇಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಹಳೆಂಗಡಿಯ ಲಚ್ಚಿರ ಸಂಖ್ಯೆಯ ಜಾರಂದಾಯ ದೇವಸ್ಥಾನ ಭಂಡಾರ ಇಲ್ಲಿಗೆ ಬಂದು ಇಲ್ಲಿ ದೈವದೇವರ ಭೇಟಿಯಾಗಿ ನೇಮೋತ್ಸವವನ್ನು ತಗೊಳ್ಳುವಂಥ ದೇವರಿದು ಜಾತ್ರಾ ಮಹೋತ್ಸವ ಇರೋದೊಂದು. ಅದಲ್ಲದೆ ವರ್ಷ ಶಿವರಾತ್ರಿ ಮಹೋತ್ಸವ ಇಲ್ಲಿ ಉಪವಾಸ ಆಚರಣೆ ಮಾಡಲಿಕ್ಕಿಲ್ಲ. ಸಂಹಿತಾ ಪಾರಣ ಅಭಿಷೇಕ ದೇವರನ್ನು ತಗೊಂಡು ಅನ್ನದ ಸತ್ಕಾರ ಮಾಡಿದಂಥ ದೇವರ ಉತ್ಸವ. ಹಾಗೆಯೇ ವರ್ಷದ ಕಾರ್ತಿಕ ಮಾಸದಲ್ಲಿ ಬರುವಂಥ ದೀಪೋತ್ಸವ ದೇವರ ಸನ್ನಿಧಿಯಲ್ಲಿ ಅನ್ನದಾನ ಸತ್ಕಾರ ಭಜನಾ ಮಂಗಳೋತ್ಸವ ಎಲ್ಲ ಆಗ್ತಾ ಇದೆ ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನದ ನಿರ್ಮಾಣ ವಾಸ್ತುವಿನ್ಯಾಸವೇ ವಿಶೇಷ. ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹ ಧ್ವಜಸ್ತಂಭ ಮಾತ್ರವಲ್ಲ, ದೇಗುಲದ ಹೊರಭಾಗದಲ್ಲಿ ದೂರದಲ್ಲಿ ನಿಂತರೂ ಸ್ಪಷ್ಟವಾಗಿ ಗೋಚರಿಸುವಂತೆ ಸರಳ ರೇಖೆಯಲ್ಲೇ ನಿರ್ಮಾಣವಾದಂತಿದೆ. ಉಮಾಮಹೇಶ್ವರ ಜೊತೆ ಗಣಪತಿಯ ಸಾನ್ನಿಧ್ಯ ಹಾಗೂ ಹೊರ ಆವರಣದಲ್ಲಿ ರಕ್ತೇಶ್ವರಿಯ ಸಾನ್ನಿಧ್ಯವಿದೆ.
ಈ ಕ್ಷೇತ್ರದ ವಿಶೇಷವೆಂದರೆ ಮಹೇಶ್ವರನ ತೊಡೆಯ ಮೇಲೆ ಉಮೆ ಕುಳಿತಿರುವುದು. ಹಾಗಾಗಿ ಇಲ್ಲಿ ಭಕ್ತರು ಭಕ್ತಿಯಿಂದ ಪ್ರಾರ್ಥಿಸಿದರೆ ಮದುವೆ ಆಗದೆ ಇರುವವರಿಗೆ ಶೀಘ್ರ ಕಂಕಣ ಭಾಗ್ಯ ಒದಗಿ ಬರುತ್ತದೆ ಹಾಗೂ ಸಂತಾನ ಪ್ರಾಪ್ತಿ ಇಲ್ಲದವರಿಗೆ ಮಕ್ಕಳಾಗುತ್ತದೆ ಎಂಬ ನಂಬಿಕೆ ಇಲ್ಲಿ ಬಲವಾಗಿ ಬೇರೂರಿದೆ. ವಿಶೇಷವಾಗಿ ಪಾರ್ವತಿ ಸ್ವಯಂವರ ಪೂಜೆಯನ್ನು ಮಾಡಿಸಿದಲ್ಲಿ ಯೋಗ್ಯ ಹಾಗೂ ಅನುರೂಪವಾದ ವಧು ವರರ ಸಂಬಂಧ ಕೂಡಿ ಬಂದು ಮದುವೆಯಾಗುವುದು ಇಂದಿಗೂ ನಡೆಯುತ್ತಿದೆ. ವಾಗರ್ಥ ವಿವ ಸಂಪೃಕ್ತೋ ವಾಗರ್ಥ ಪ್ರತಿವರ್ತೆ ಜಗದಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ ಬಣದು. ವಿಶೇಷವಾದ ಉಮಾಮೇಶ್ವರ ದೇವಿಯರ ಪಣ್ಣಂದ ಮಾತ ದಿಕ್ಕಳ ಲಿಂಗಸ್ವರೂಪಿಯಾಯಿತ್ಯ ಈಶ್ವರ ಸನ್ನಿಧಾನ ಮೂಲ ಪ್ರತ್ಯಕ್ಷವಾದ ಮೂರ್ತಿ ಪೂಜೆಡು ಆ ಖಂಡನೆ ಬುಡದಿ ಕೊಲ್ಲುದು ನಮ್ಮ ಗ್ರಾಮದ ಕಂಡ ಮಾತ ಪೂಜೆನಿದೆ ತೊಂದುಲ್ಲೇರು. ಅವೇ ಪ್ರಕಾರವಾದ ಮೂಲ ವಿಶೇಷದಾದ ಕೇಳಿದಂಡ ವಿವಾಹ ಪದ್ಧತಿಗೆ ಭಾರಿ ವಿಶೇಷವಾದ ಸ್ಥಳ. ವಿವಾಹ ಆವಂದಿನಾಕಲಿಗೆ ಮೂಲ ಬತ್ತ ಪ್ರಾರ್ಥನೆ ಮಲ್ತಿಂದ ಆಯನಾಥ ಕ್ಷಿಪ್ರೋಡು ಆ ಶುಭ ಕೆಲಸ ಮಲ್ಪಾರು ದುಂಬುಡು ದಿಂಚ ಬೈದಿನ ಕಟ್ಟು. ನಮೋ ಭೂತನಾಥಂ ನಮೋ ದೇವ ದೇವಂ ನಮಃ ಕಾಲ ಕಾಲಂ ನಮೋ ದಿವ್ಯ ತೇಜಂ ನಮಃ ಕಾಮ ಭಸ್ಮಂ ನಮಃ ಶಾಂತಶೀಲಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ ಸದಾ ತೀರ್ಥ ಸಿದ್ಧಂ ಸದಾ ಭಕ್ತರಕ್ಷಂ ಸದಾ ಶೈವ ಪೂಜ್ಯಂ ಸದಾ ಶೂರಭಸ್ಮಂ ಸದಾ ಧ್ಯಾನಯುಕ್ತಂ ಸದಾ ಜ್ಞಾನಕಲ್ಪಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ವಾರ್ಷಿಕ ಜಾತ್ರೋತ್ಸವವು ಇಲ್ಲಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಅತ್ಯಂತ ಸಂಭ್ರಮದಿಂದ ನಡೆಯುತ್ತದೆ. ಈ ಸಂದರ್ಭ ದೇವಸ್ಥಾನದ ಸುತ್ತಲೂ ಬ್ರಹ್ಮರಥವನ್ನು ಒಂದು ಸುತ್ತು ಎಳೆಯಲಾಗುತ್ತದೆ. ಈ ಸಂದರ್ಭದಲ್ಲಿ ಲಚ್ಚೀಲು ಸಂಕೇಸದ ಧರ್ಮದೈವ ಜಾರಂದಾಯ ಹಾಗೂ ಶ್ರೀದೇವರ ಜೋಗದ ಭೇಟಿ ನಡೆಯುವುದನ್ನು ನೋಡುವುದೇ ಒಂದು ಹಬ್ಬ.
ಹಳೆಯಂಗಡಿಯಿಂದ ಧರ್ಮದೈವ ಜಾರಂದಾಯನ ಭಂಡಾರದೊಂದಿಗೆ ಸಾಗುವ ಶೋಭಾಯಾತ್ರೆ ಹಾಗೂ ಆ ಬಳಿಕ ನಡೆಯುವ ಮಹೇಶ್ವರ ಹಾಗೂ ಜಾರಂದಾಯನ ಭೇಟಿ ಇವೆಲ್ಲವೂ ಇಂದಿಗೂ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಈ ಪರಿಸರದಲ್ಲಿ ಹೊಯ್ಗೆಯ ರಾಶಿ ಇದ್ದು ಇತ್ತೀಚಿನವರೆಗೂ ದೇವಸ್ಥಾನದ ಸುತ್ತಲೂ ಹೊಯ್ಗೆಯ ದಿಬ್ಬಗಳು ಇತ್ತು. ಹಾಗಾಗಿಯೇ ಈ ಊರಿಗೆ ಹೊಯ್ಗೆಗುಡ್ಡೆ ಎಂಬ ಹೆಸರು ಬಂದಿದೆ ಎನ್ನಲಾಗಿದೆ. ಈ ಕಾರ್ಣಿಕ ಕ್ಷೇತ್ರಕ್ಕೆ ಭಗವತಿ ದೇವಿ ದಿನ ಭೇಟಿ ಇಡ್ತಾಳೆ. ಮತ್ತು ಸತಿತ್ಲು ಕಾಂತಾಬಾರೆ ಬುಧಾಬಾರೆ ಆ ಮಹಾಶಕ್ತಿಗಳು ಸಹ ಇಲ್ಲಿ ದಿನ ಭೇಟಿ ಆಗ್ತಾರಂತೆ. ಮತ್ತು ವೆಂಕಟರಮಣ ದೇವರಿಗೆ ಜಾಗ ಕೊಟ್ಟದ್ದು ಉಮಾಮೇಶ್ವರ. ಅವರು ಗೋವೆಯಿಂದ ಮುಲ್ಕಿದ್ದು ಗೋವೆದಿಂದ ಬರಬೇಕಾದ್ರೆ ಇದು ಮುಂಚೆ ಹೊಯ್ಗೆಗುಡ್ಡೆ ಅಂತ ಹೇಳಿದರೆ ಮರಳಿನ ದೊಡ್ಡ ದಿಬ್ಬ. ಅವರು ಬರುವಾಗ ದೇವರು ನನ್ನ ಸನ್ನಿಧಾನಕ್ಕೆ ಬಂದು ಅಂತೇಳಿ ಇಲ್ಲಿ 1 ವಾರ ದೇವರಿದ್ರಂತೆ. ಮತ್ತು ಸಾಮಂತರಸರು ಅಲ್ಲಿ ಚಮಂತೂರಲ್ಲಿರುವಾಗ ಅಲ್ಲಿ ಆಶ್ರಯ ಕೊಟ್ಟರು ಅಂಥೇಳಿ ಅವರ ಇದರಲ್ಲಿ ಬರಹದಲ್ಲಿ ನಾನು ನೋಡಿದೆ. ಮತ್ತು ಅದು ಸತ್ಯವೂ ಹೌದು. ಅಷ್ಟೇ ಅಲ್ಲದೆ ಅವರು ವನ ಮಹೋತ್ಸವಕ್ಕೆ ಹೋದಾಗ ಇಲ್ಲಿಗೆ ಬರ್ತಾರೆ ದೇವರನ್ನು ಭೇಟಿಯಾಗಲಿಕ್ಕೆ. ಬಂದು ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ತಾರೆ. ವನಭೋಜನ ಟೈಮ್ ಇಲ್ಲಿಗೆ ಬಂದು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇಲ್ಲಿ ಭಕ್ತಾದಿಗಳು ಶಾಸನಗಳು ಅವರು ವಸಂತ ಮಾಧವ ಅಂಥೇಳಿ ಪಾವಂಜೆಯವರಾದರು, ಇವರ ಬಗ್ಗೆ ಬರೆದಿದ್ದಾರೆ. ಮತ್ತು ಡಾಕ್ಟರ್ ಗುರುರಾಜ್ ಅವರು ಸಂಶೋಧಕರು ಈ ಶಾಸನದ ಬಗ್ಗೆ, ಅವರು ಸಹ ಅವರ ಪುಸ್ತಕದಲ್ಲಿ ವಿವರವಾಗಿ ಬರೆದಿದ್ದಾರೆ. ಮತ್ತು ಇದು ವಿಜಯನಗರದ ಕಾಲದಲ್ಲಿ ಇಲ್ಲಿಗೆ 50 ಎಕರೆ ಜಾಗ ಉಂಬಳಿ ಕೊಟ್ಟಿದ್ದಾರಂತೆ. 50 ಎಕರೆ ಜಾಗ ಉಂಬಳಿ ಕೊಟ್ಟು ಮತ್ತು ದೀಪದೆಣ್ಣೆ ಅದೆಲ್ಲ ಇದರಲ್ಲಿ ಉಂಟು ಕೊಟ್ಟದ್ದು. ಮತ್ತು ಕ್ರಮೇಣ ಇದು ಸಾಮಂತರ ವರ್ಗಾವಣೆ ಆಯಿತು. ಹಾಗಾಗಿ ಇದು ಅಪೂರ್ವ ದೇವಸ್ಥಾನ ಮತ್ತು ಭಾರಿ ಹಿನ್ನೆಲೆ. ಅದು ಇಂತಿಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾತ್ರವಲ್ಲದೆ ಸರಕಾರಿ ದಾಖಲೆಗಳು ಸೇರಿದಂತೆ ಒಳಲಂಕೆ ಎಂಬ ಊರು ಇರುವುದು ತ್ರೇತಾಯುಗದಲ್ಲಿ ರಾವಣ ಈ ಜಾಗಕ್ಕೆ ಬಂದಿದ್ದ ತನ್ನ ಪುಷ್ಪಕ ವಿಮಾನವನ್ನು ಏರಿ ಸಾಗುತ್ತಿರುವಂತಹ ಸಂದರ್ಭದಲ್ಲಿ ನೋಡಿದಾಗ ತನ್ನ ಲಂಕೆಯಂತೆಯೇ ಕಾಣಿಸುತ್ತಿದೆ ಎಂದು ಆತ ಕೆಳಗೆ ಇಳಿದು ಇಲ್ಲಿ ಸಂಧ್ಯಾವಂದನೆಯನ್ನು ಪೂರೈಸಿ ಮಹೇಶ್ವರನ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ದ ಎನ್ನುವ ಕಥೆಗೆ ಇಂಬು ನೀಡುವಂತಿದೆ. ಪೌರಾಣಿಕ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ವೈಭವ ಅಂದರೆ ತ್ರೇತಾಯುಗ ಕಾಲಕ್ಕೆ ಕರ್ಕೊಂಡು ಹೋಗ್ತದೆ ಅಂಥೇಳಿದರೆ ಇದನ್ನು ರಾವಣ ಪ್ರತಿಷ್ಠೆ ಮಾಡಿದ್ದು. ಬಹುಶಃ ಗೋಕರ್ಣದ ಕ್ಷೇತ್ರದ ಒಂದು ಕಾಲ್ಪನಿಕ ಕಥೆ ಸಹ ಇಲ್ಲಿ ಬರ್ತದೆ, ಪೌರಾಣಿಕ ಹಿನ್ನೆಲೆ. ರಾವಣ ಆತ್ಮಲಿಂಗವನ್ನು ತಪಸ್ಸು ಮಾಡಿ ಇಲ್ಲಿಗೆ ಒಳಲಂಕೆ ಅಂತಲೇ ಹೆಸರು. ಸುತ್ತ 4 ಸುತ್ತಲೂ ಒಂದು ದ್ವೀಪದಾಗೆ ಇತ್ತು. ಅವನು ಒಳಲಂಕೆ ಅಂಥೇಳಿ ಆ ಪ್ರತಿಷ್ಠೆ ಇಲ್ಲಿ ಉಮಾಮೇಶ್ವರ ಸನ್ನಿಧಾನದಲ್ಲಿ ಇಲ್ಲಿ ಪ್ರತಿಷ್ಠೆ ಮಾಡ್ತಾನೆ. ಆಮೇಲೆ ಗೊತ್ತಾಗ್ತದೆ ಅದು ಕ್ರಮೇಣ ಭೌಗೋಳಿಕ ಹಿನ್ನೆಲೆಯಲ್ಲಿ ಅದು 2 ಭಾಗ ಆಗಿ ನಂದಿನಿ. ಒಳಲಂಕೆ ಅಂದರೆ ಸುತ್ತ ನೀರು, ಅಲ್ಲಿ ಲಂಕೆದು ಪ್ರಾಕೃತಿಕ ಹೇಗೆ ಉಂಟು ಲಂಕೆ ಅಂತ ಹೇಳಿ ಅವನು ಪ್ರತಿಷ್ಠೆ ಮಾಡಿದ್ದು. ಹೋಗ್ತಾ ಇರಬೇಕಾದ್ರೆ ಇದು ತನ್ನ ಲಂಕೆ ಅಂತ ಹೇಳಿ ಅವನು ಇಲ್ಲಿ ಪ್ರತಿಷ್ಠೆ ಮಾಡಿದ. ಮತ್ತೆ ಗೊತ್ತಾಯಿತು ಆಮೇಲೆ ಮತ್ತೆ ಇಲ್ಲಿ ಅದು ನಿಜವಾಗಿ ಸಹ ಶಿವ ಪಾರ್ವತಿಯ ಗೋಕರ್ಣದಲ್ಲಿ ಆತ್ಮಲಿಂಗ ಮಾತ್ರ, ಇಲ್ಲಿ ಪಾರ್ವತಿ ಶಿವೆಯನ್ನು ಪ್ರತಿಷ್ಠೆ ಮಾಡಿದ್ದು. ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಆ ಚರಿತ್ರೆ ಬರ್ತದೆ. ಇನ್ನೊಂದು ಚರಿತ್ರೆಯಲ್ಲಿ ಡಾಕ್ಟರ್ ಗುರುರಾಜ್ ಭಟ್ರು ಹೇಳಿದ ಹಾಗೆ ಇದು ಎಷ್ಟೇ ಶತಮಾನದ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ರುದ್ರಾಕ್ಷಿ ಶಿಲೆಯಲ್ಲಿ ಇದು ಉಂಟು. ಮತ್ತು ಆದ ಕಾರಣ ನನ್ನ ಅಂದಾಜು ಹೆಚ್ಚು ಕಮ್ಮಿ 9ನೇ ಶತಮಾನದಲ್ಲಿ ಇದು ಪ್ರತಿಷ್ಠೆ ಆಗಿದೆ ಅಂತ ಹೇಳ್ತಾರೆ. ಮತ್ತು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈ ದೇವರು 3 ಸರ್ತಿ ಇಲ್ಲಿ ನಂದಿನಿ ಮತ್ತು ಶಾಂಭವಿ ಸಂಗಮವಿದ್ದ ಕಾರಣ 3 ಸರ್ತಿ ದೇವರು ಮುಳುಗಿ ಎದ್ದಿದ್ದಾರಂತೆ. ಅಂದರೆ ಪಾರ್ವತಿ ಇದ್ದಾಳೆ ಅಂಥೇಳಿ ಇಲ್ಲಿ ಶಿವ ಸೌಮ್ಯ ಸ್ವರೂಪ, ಯಾವುದು ಬೇಡ ತೊಡೆಯಲ್ಲಿ ಅಪರೂಪದ ಲಿಂಗ. ಬಹುಶಃ ಕರ್ನಾಟಕದಲ್ಲೇ ಇಂಥ ಮೂರ್ತಿ, ಭವ್ಯ ಮೂರ್ತಿ ಇಲ್ಲ ಅಂಥೇಳಿದರೆ ಎಲ್ಲ ಕಡೆ ಲಿಂಗವನ್ನು ಗೌರಿ ಶಂಕರ, ಉಮಾಮಹೇಶ್ವರ ಅಂಥೇಳಿ ಕಂಚಿನ ಮೂರ್ತಿ ಅದನ್ನೆಲ್ಲ ವೈಭೀಕರಣ ಮಾಡ್ತಾರೆ. ಆದರೆ ಇದು ಶಿಲಾ ಮೂರ್ತಿಯೇ. ಬಹಳ ಜನ ಇಲ್ಲಿ ಮೂರ್ತಿಯನ್ನು ನೋಡಲಿಕ್ಕೆ ಬಂದು ಹೋಗ್ತಾರೆ. ಅಪೂರ್ವ ಶಿಲೆಯಾಗಿ ಮಂದಸ್ಮಿತ ರೂಪದಿಂದ ತೊಡೆಯನ್ನು ಕೂರಿಸ್ಕೊಂಡು ಸಂತುಷ್ಟನಾಗಿ ದೇವರು ಬಳಸಿಕೊಂಡು ಅಪೂರ್ವ ಒಂದು ಮೋಹ ಭಂಗಿಲಿರುವ ಕಾರಣ ಇಲ್ಲಿ ಭಾರಿ ಕಾರ್ಣಿಕದ ಕ್ಷೇತ್ರ ಅಂತ ಎಣಿಸ್ಕೊಂಡಿದೆ. ಅದು ಅಲ್ಲದೆ ಶಿವಗಿಂತ ಇಲ್ಲಿ ಕಾರ್ಣಿಕ ಪಾರ್ವತಿಗಂತೆ. ಇಲ್ಲಿ ಯಾರಿಗೆ ವೈವಾಹಿಕ ಜೀವನ ಸಮಸ್ಯೆ ಇದ್ದರೆ, ಮಕ್ಕಳಾಗದು ಹೋದರೆ ಅಥವಾ ದಾಂಪತ್ಯ ಇದರಲ್ಲಿ ವಿರಸವಾಗಿದ್ದರೆ ಇಲ್ಲಿ ಸೇವೆ ಕೊಟ್ಟರೆ, ಪಾರ್ವತಿ ಸ್ವಯಂವರ ಪೂಜೆ ಕೊಟ್ಟರೆ ಇಲ್ಲಿ ಸಂತುಷ್ಟಲಾಗಿ ಸ್ವೀಕಾರ ಮಾಡ್ತಾಳೆ. ಮತ್ತು ಇಲ್ಲಿ ಶಿವರಾತ್ರಿ ದಿವಸ ಉಪವಾಸ ಇಲ್ಲ, ಪಾರ್ವತಿ ಇದ್ದ ಕಾರಣ ಭೋಜನ ಉಂಟು. ಮತ್ತು ಇಲ್ಲಿ ಪ್ರತಿ ಒಂದು 12 ಶುಕ್ರವಾರ ಬಂದರೆ ಎಂಥ ಪ್ರಾರ್ಥನೆ ಮಾಡಿದ್ದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತೇಳಿ ನಾವು ಹೇಳುವುದಲ್ಲ, ಆದರೆ ಅದರ ಅನುಭವ ಪಡೆದವರು ಇಲ್ಲಿ ಬರ್ತಾರೆ. ಭಾರಿ ಕಾರ್ಣಿಕದಾಗಿ ಉಂಟು. ಮತ್ತು ಈ ಸರ್ತಿ ಸುತ್ತ ಪೌಳಿ ಪ್ರಾಂಗಣ ಮಾಡಬೇಕು ಅಂತ ದೇವರ ಸಂಕಲ್ಪ ಮಾಡಿಸಿದ್ದಾರೆ. ಊರವರ ಹಾಗೂ ಪರವರ ಸಹಕಾರದಿಂದ, ದೇವರ ಅನುಗ್ರಹದಿಂದ ಚಂದದಲ್ಲಿ ಆಗ್ಬೋದು ಅಂತ ನಮ್ಮೆಲ್ಲರ ಅನಿಸಿಕೆ. ಶುದ್ಧ ಅಂತಃಕರಣದಿಂದ ಇಲ್ಲಿ ಪ್ರಾರ್ಥಿಸಿದಲ್ಲಿ ಭಕ್ತರ ಅಭೀಷ್ಟಗಳು ಕ್ಷಿಪ್ರಗತಿಯಲ್ಲಿ ಕೈಗೂಡುತ್ತಿದ್ದು ಎಲ್ಲರನ್ನೂ ಸೆಳೆಯುತ್ತಿದೆ ಹೊಯ್ಗೆಗುಡ್ಡೆಯ ಶ್ರೀ ಉಮಾಮಹೇಶ್ವರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇದೀಗ ಸುತ್ತುಪೌಳಿಯ ನವೀಕರಣದ ಕಾರ್ಯಗಳು ಆರಂಭಗೊಂಡಿದ್ದು ಭಕ್ತರ ದಾನಿಗಳ ಸಹಕಾರದ ನಿರೀಕ್ಷೆಯಲ್ಲಿದೆ. ಹೊಸ ದೇವಸ್ಥಾನಗಳನ್ನು ಕಟ್ಟುವುದಕ್ಕಿಂತ ಅರ್ಥಾತ್ ನಿರ್ಮಾಣ ಮಾಡುವುದಕ್ಕಿಂತ ಶಿಥಿಲಾವಸ್ಥೆಯಲ್ಲಿರುವ ಪುರಾತನವಾದ ದೇಗುಲಗಳನ್ನು ಜೀರ್ಣೋದ್ಧಾರ ಮಾಡುವುದರಲ್ಲಿ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಪ್ರಾಜ್ಞರ ಮಾತು. ಹಾಗಾಗಿ ಇಲ್ಲಿನ ಈ ದೇವತಾ ಕಾರ್ಯದಲ್ಲಿ ತಾವುಗಳು ಸಹಕಾರವನ್ನು ನೀಡುವ ಮೂಲಕ ಪುಣ್ಯ ಕೈಂಕರ್ಯಕ್ಕೆ ಕೈಜೋಡಿಸಿ ಕೃತಾರ್ಥರಾಗಬೇಕಾಗಿ ದೇವಸ್ಥಾನದ ಆಡಳಿತ ಮಂಡಳಿಯ ಕಳಕಳಿಯ ವಿನಂತಿ. ಆಸಕ್ತರು ದೇವಸ್ಥಾನದ ಬ್ಯಾಂಕ್ ಖಾತೆಗೆ ನಗದು ವರ್ಗಾವಣೆಯನ್ನು ಮಾಡಬಹುದು. ಈ ಕಾರ್ಯಕ್ರಮದ ಮೂಲಕ ಹೊಯ್ಗೆಗುಡ್ಡೆ ಶ್ರೀ ಉಮಾಮಹೇಶ್ವರ ದೇಗುಲ ದರ್ಶನಗೈದ ತಮ್ಮೆಲ್ಲರಿಗೂ ಶ್ರೀದೇವರು ಅನುಗ್ರಹಿಸಲಿ. ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿಯಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.